ಸರ್ ನಮಸ್ತೆ, ದಿಲೀಪ್ ಕುಮಾರ್. ಇವತ್ತು ಬೆಂಗಳೂರಲ್ಲಿ ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮೇಳ ಮಾಡ್ತಿದ್ದಾರೆ. ತುಂಬ ಖುಷಿ ಆಗುತ್ತೆ. ಈ ಸಿರಿಧಾನ್ಯ ಮೇಳದಲ್ಲಿ ನಮ್ಮ ಜೀನಿಯನ್ನು ಸಮೇತ ಭಾಗವಹಿಸಿದೆ. ಇವತ್ತು ತುಂಬ ಖುಷಿ ವಿಚಾರ ಅಂತಂದರೆ ಪ್ರತಿಯೊಬ್ಬರಿಗೂ ಸಮೇತ ಜೀನಿ ಯಾವ ರೀತಿ ತಯಾರಾಗ್ತಾ ಇದೆ, ಜೀನಿ ಯಾಕೆ ಬಳಸಬೇಕು, ಜೀನಿಯಿಂದ ಏನು ಪ್ರಯೋಜನ ಅಂತಂದು ಡೆಮೋ ಸಮೇತ ತೋರಿಸ್ತಾ ಇದೀವಿ. ಅಂದರೆ ನಮ್ಮ ಜೀನಿ ಯಾವ ರೀತಿ ಟೇಸ್ಟ್ ಇರುತ್ತೆ, ಜೀನಿ ಯಾವ ರೀತಿ ಮೊಳಕೆ ಕಟ್ಟಿರ್ತೀವಿ, ಪ್ರತಿಯೊಂದು ಯಾವ ಧಾನ್ಯನ ಬಳಸ್ತೀವಿ ಅನ್ನೋದು ಸಂಪೂರ್ಣವಾಗಿ ಮಾಹಿತಿ ಇಲ್ಲಿ ಕೊಡ್ತಾ ಇದ್ದೀವಿ. ತುಂಬ ಖುಷಿ ಆಗುತ್ತೆ ಸರ್. ಯಾಕೆಂದರೆ ಇವತ್ತು ಸಿರಿಧಾನ್ಯನ ಯೂಸ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಗೊತ್ತಾಗ್ತಾ ಇದೆ. ಬಿ ಪಿ ಶುಗರ್ ಕಂಡ್ರೆ ಕಡಿಮೆ ಆಗುತ್ತೆ, ಸುಸ್ತು ಕಡಿಮೆ ಆಗುತ್ತೆ, ನಿಶಕ್ತಿ ಕಡಿಮೆ ಆಗುತ್ತೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಾಗ್ತಾ ಇದೆ. 4 ವರ್ಷದ ಮುಂಚೆ ಚಿಕ್ಕದಾಗಿ ಸ್ಟಾಲ್ ಹಾಕಿದ್ದೆ, ಇವತ್ತು ದೊಡ್ಡ ಮಟ್ಟಕ್ಕೆ ಸ್ಟಾಲ್ ಹಾಕಂಗೆ ಬಂದಿದೆ. ಯಾಕೆ ಅಂತಂದರೆ ಇವತ್ತು ನಮ್ಮ ಜೀನಿ ಕರ್ನಾಟಕದಲ್ಲಿ ಮನೆ ಮಾತಾಗ್ತಾ ಇದೆ. ಅಂದರೆ ಪ್ರತಿಯೊಬ್ಬರು ಯೂಸ್ ಮಾಡ್ತಿದ್ದಾರೆ, ತುಂಬ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ. ಯಾಕೆಂದರೆ ಎಷ್ಟೋ ದಿನ ಮಾತ್ರೆ ನುಗ್ತಾ ಇರ್ತಾರೆ, ಇನ್ಸುಲಿನ್ಸ್ ತಾಳ್ತಾ ಇರ್ತಾರೆ, ಬಿ ಪಿ ಶುಗರ್ ಕಡಿಮೆ ಆಗ್ತಿರಲ್ಲ. ಇವತ್ತು ನಮ್ಮ ಜೀನಿ ಕುಡಿದ ಮೇಲೆ ಬಿ ಪಿ ಶುಗರ್ ಸಮೇತ ಕಡಿಮೆ ಆಗ್ತಾ ಇದೆ, ಸುಸ್ತು ಕಡಿಮೆ ಆಗ್ತಾ ಇದೆ, ಅವ್ರ ಆರೋಗ್ಯದಲ್ಲಿ ಎಲ್ಲ ಬದಲಾವಣೆ ಆಗ್ತಾ ಇದೆ. ಇದನ್ನೆಲ್ಲ ಕೇಳ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ ಸರ್. ಒಂದು ಪ್ರಾಡಕ್ಟ್ ಮಾಡೋದು ಲೆಕ್ಕಲ್ಲ, ಜನಗಳಿಗೆ ಆರೋಗ್ಯ ಕೊಡೋದು ಇಂಪಾರ್ಟೆಂಟು. ಇವತ್ತು ಜನಕ್ಕೆ ಆರೋಗ್ಯದಲ್ಲಿ ತುಂಬ ಬದಲಾವಣೆ ಆಗ್ತಾ ಇದೆ. ಅದ್ರ ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿ 450ಕ್ಕೆ ಅಧಿಕ ಜನ ಉದ್ಯೋಗ ಸೃಷ್ಟಿಯಾಗಿದೆ. ಇದಕ್ಕೆಲ್ಲ ಕಾರಣ ನಮ್ಮ ಕನ್ನಡಿಗರು. ಯಾಕೆಂದ್ರೆ ಇವತ್ತು ನಮ್ಮ ಕನ್ನಡಿಗರು ಮನ್ಸು ಮಾಡಿದ್ಕೆ ವಿದೇಶಕ್ಕೂ ಸಮೇತ ನಮ್ಮ ಜೀನಿ ಸಪ್ಲೈ ಆಗ್ತಾ ಇದೆ. ಸಂಸ್ಥೆಯಿಂದ 450 ಜನ ಕೆಲಸ ಸಿಕ್ಕಿದೆ. ಲಕ್ಷಾಂತರ ಸಾವಿರಾರು ರೈತರು ಸಿರಿಧಾನ್ಯ ಬೆಳೆದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಿರಲಿಲ್ಲ. ಇವತ್ತು ಸಾವಿರಾರು ರೈತರಿಗೂ ಸಮೇತ ಸಿರಿಧಾನ್ಯ ಬೆಳೆದ್ರೆ ನಾವು ನೇರವಾಗಿ ಕೊಂಡ್ಕೊಳ್ತೀವಿ, ನಾವು ನೇರವಾಗಿ ಖರೀದಿ ಮಾಡ್ತೀವಿ, ಮಾರ್ಕೆಟ್ಗಿನ ₹1 ಜಾಸ್ತಿ ಕೊಟ್ಟು ಖರೀದಿ ಮಾಡ್ತೀವಿ ಅಂತ ಧೈರ್ಯವಾಗಿ ಹೇಳ್ತಾ ಇದೀವಿ. ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ರಾಗಿ ಬೆಲೆ ₹30ಗಿಂತ ಎಂದೂ ಹೋಗೇ ಇರಲಿಲ್ಲ ಸರ್. ನಮ್ಮ ಜೀನಿ ಬಂದ್ಮೇಲೆ, ನಮ್ಮ ಜೀನಿ ಸರಿ ಇಟ್ಟು ಬಂದ್ಮೇಲೆ ರಾಗಿನ ₹30ಗೆ ರೈತರಿಂದ ನೇರವಾಗಿ ಖರೀದಿ ಮಾಡ್ತಿದೀವಿ. ದಳ್ಳಾಳಿ ಇಲ್ಲ, ವಜಾ ಇಲ್ಲ, ಕಮಿಷನ್ ಇಲ್ಲ, ಯಾವುದು ತೆಗಿಯಲ್ಲ ಸರ್. ರೈತರಿಂದ ನೇರವಾಗಿ ಖರೀದಿ ಮಾಡ್ತೀವಿ. ನಮ್ಮ ಜೀನಿ ಸಂಸ್ಥೆ ಸ್ಟಾರ್ಟ್ ಮಾಡಿದ್ಮೇಲೆ ಒಂದ್ ಕಡೆ ಆರೋಗ್ಯದಲ್ಲಿ ಬದಲಾವಣೆ ಆಯ್ತು, ಒಂದ್ ಕಡೆ ಉದ್ಯೋಗ ಸೃಷ್ಟಿ ಆಯ್ತು, ರೈತರಿಗೆ ಬೆಂಬಲ ಬೆಲೆ ಸ್ಟಾರ್ಟ್ ಆಯ್ತು. ಇನ್ನೊಂದು ಇಂಪಾರ್ಟೆಂಟ್ ಅಂತಂದ್ರೆ ನಮ್ಮ ಕನ್ನಡಿಗನ ಕಂಪನಿ ವಿದೇಶಿ ಮಟ್ಟಕ್ಕೂ ಬೆಳೀತಾ ಇದೆ ಸರ್. ನೋಡಿ ಸರ್, ರಾಗಿ ₹30 ಯಾಕೆ ಹೋಯ್ತು ಅಂತ ಅಂದ್ರೆ ನೋಡಿ, ನಮ್ಮ ಜೀನಿ ಸರಿ ಇಟ್ಟಿದೆಯಲ್ಲ, ಈ ನಮ್ಮ ಜೀನಿ ಸರಿ ಇಟ್ಟು 6 ತಿಂಗಳ ನಂತರ ಯೂಸ್ ಮಾಡೋದು ಸರ್ ಮಕ್ಕಳಿಗೆ. 6 ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡ್ಬೇಕು ಅಂತ ಗೊತ್ತಿರಲಿಲ್ಲ. ಅಂದ್ರೆ ಎಲ್ಲ ಕೆಮಿಕಲ್ ಮಿಶ್ರಣ ಆಹಾರ ಕೊಡೋರು. ಇವತ್ತು ಒಂದು ಸಣ್ಣ ಕೆಮಿಕಲ್ ಹಾಕಿರಲ್ಲ ನೋಡಿ. ಈ ತರ ರಾಗಿನ ಮೊಳಕೆ ಕಟ್ಟಿ 2 ದಿನ ನೆರಳಲ್ಲಿ ಒಣಗಿಸಿ ಆ ನಂತರ ಬಟ್ಟೆಲ್ ತೆಗೆದು ನೋಡಿ, ಇಲ್ಲಿ ಕಾಣ್ತಾ ಇದೆ, ಬಟ್ಟೆಲ್ ತೆಗೆದು ತಯಾರು ಮಾಡಿರ್ತೀವಿ. ಇದನ್ನ ಮಕ್ಕಳಿಗೆ ಕೊಡೋದ್ರಿಂದ ಏನಾಗುತ್ತೆ, ದಷ್ಟಪುಷ್ಟವಾಗಿ ಬೆಳೀತಾರೆ, ಆರೋಗ್ಯವಾಗಿರ್ತಾರೆ, ಸದಾ ನಗ್ನಗ್ತಾ ನಿಮ್ದೇ ನಿದ್ದೆ ಮಾಡ್ತಿದ್ದಾರೆ. ಇದರಲ್ಲಿ ಒಂದು ಸಣ್ಣ ಕೆಮಿಕಲ್ ಹಾಕಿರಲ್ಲ ಸರ್. ನಿಮ್ ಮಗುಗೆ ಒಂದೇ ಒಂದು ತಿಂಗಳು ಕೊಟ್ಟು ನೋಡಿ, ನಿಮ್ ಮಗು ಆರಾಮಾಗಿರುತ್ತೆ, ನಿಮ್ದೇ ನಿದ್ದೆ ಮಾಡುತ್ತೆ, ಸದಾ ನಗ್ನಗ್ತಾ ಆರಾಮಾಗಿರುತ್ತೆ ಸರ್. ನಾನು ರಾಮಕೃಷ್ಣ ರೆಡ್ಡಿ ಅಂತ, ಚಿಕ್ಕಬಳ್ಳಾಪುರ ತಾಲೂಕು ಜಿಲ್ಲೆ, ಗೌರಿಬಿದನೂರು ತಾಲೂಕು, ನಗರಗೆರೆ ಅಂತ. ಅವ್ರದ್ದೊಂದು ಇದು ಮಾಡಿದಾಗ ನಾನು ಸ್ಯಾಂಪಲ್ ಒಂದು ತಗೊಂಡೆ 10 kg. ನಮಗೆ ಶುಗರ್ ಇದೆ, ನಾವು 2 ವರ್ಷದಿಂದ ತಗೊಳ್ತಾ ಇದ್ದೀವಿ ಜೀನಿ ಪೌಡ್ರು, ಮಿಕ್ಸಿಂಗ್ ಪೌಡ್ರ್ ಅಂತ. ನಮಗೆ ಎಲ್ಲ ರೀತಿಯಲ್ಲೂ ನಮಗೆ ಡಯಾಬಿಟಿಕ್ ನಾನು ಪೇಷಂಟು. ಅದು ತಗೊಂಡ್ಮೇಲೆ ನಮ್ಗೆ ಸ್ವಲ್ಪ ಕಮ್ಮಿ ಆಗಿದೆ. ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಯಾವುದೇ ರೀತಿ ಇದಿಲ್ಲ, ಎಷ್ಟು ಬೇಕಾದರೂ ನಡೀತೀವಿ. ನನಗೆ 73 ವರ್ಷ, 73 ಇಯರ್ಸ್. ನಾನು ನಡೆಯೋದು ಎಲ್ಲ ಮಾಡ್ತೀನಿ. ಒಳ್ಳೆ ಇದು ಪೌಡ್ರು. ಈಗ ಹೊಸದಾಗಿ ಮೊಳಕೆ ಪೌಡ್ರ್ ಬಂದಿದೆಯಂತೆ ಮೊನ್ನೆ ಗೊತ್ತಾಯಿತು. ಅದಕ್ಕೆ ಒಂದು ಅರ್ಧ kg ಮೊಳಕೆ ಪೌಡ್ರ್ ತಗೊಂಡು ನಾನು ಉಪಯೋಗಿಸ್ತಾ ಇದ್ದೀನಿ.